ಸ್ವಚ್ಛತೆ ಬೇಕು, ಸ್ವಚ್ಛ ಭಾರತ್ ಮಾಡಿ, ಅದು ಮಾಡಿ, ಇದು ಮಾಡಿ, ಏನು ಫೋಟೋ ತೆಗೊಳ್ಳೋದೇನು, ಪೇಪರಲ್ಲಿ ಹಾಕೋದೇನು, ಅದೆಲ್ಲ ಒಂದೊಂದು ದಿವಸ ಅಷ್ಟೇ. ಅದನ್ನು ಮತ್ತೆ ನೋಡಿ ಖುಷಿ ಪಡೋದೇನು, ಒಬ್ಬರ ಕೈಯಲ್ಲಿ ಒಂದು ಪೊರಕೆ ಅಂತೆ, ಒಬ್ಬರ ಕೈಯಲ್ಲಿ ಒಂದು ಬುಟ್ಟಿ ಅಂತೆ, ಇದೆಲ್ಲ ಮಾಡ್ತಾ ಇದ್ದಾರೆ. ಆದ್ರೆ ನಿಜವಾದ ಹೀರೋಗಳು ಅಂದ್ರೆ ಸಫಾಯಿ ಕರ್ಮಚಾರಿಗಳು, ಕೆಲಸ ಮಾಡುವವರು. ಈ ಕೆಲಸ ಮಾಡುವವರು ಅಂದ್ರೆ ನಾನು ಪ್ರಾರಂಭದಲ್ಲಿ ಏನು ಪ್ರಶ್ನೆ ಕೇಳ್ತಾ ಇದ್ದೇನೆ ಅಂದ್ರೆ, ಮನೆಗೆ ಕಸ ಬರ್ತಾರೆ. ಈಗ ನನ್ನ ಮನೆಯಲ್ಲಿ ಒಂದು ಡ್ರೈ ವೇಸ್ಟ್ ಅಂತ ಒಂದು ಡಬ್ಬ, ವೆಟ್ ವೇಸ್ಟ್ ಡಬ್ಬ ಇಟ್ಟಿರ್ತೇನೆ. ಬೆಳಿಗ್ಗೆ ಗಾಡಿ ಬರ್ತದೆ, ಆ ವೆಟ್ ವೇಸ್ಟ್ ಅನ್ನು ಗಾಡಿಯಲ್ಲಿ ಹಾಕಿಕೊಂಡು ಹೋಗ್ತಾರೆ, ಮತ್ತೆ ಇಟ್ಟು ಹೋಗ್ತಾರೆ. ಮರು ದಿವಸ ಅದೇ ಹೊತ್ತಿಗೆ ಬರ್ತಾರೆ. ಬರಲಿಲ್ಲ ಅಂದ್ರೆ ನಿಮ್ಗೆ ಗೊತ್ತಿದೆ, ಮನೆಯಲ್ಲಿ ಕೇಳ್ತಾರೆ ಮಹಿಳೆಯರು, ಆಗ್ಲೂ ಕಜೋಕೊಂಡ ಪೆನಕ್ಲು ಬೈದೇರಾ, ಇದಕ್ಕೆ ಬಂದಿದ್ದಾರಾ ಇಲ್ಲೋ ಅನ್ನೋ ಮಾತು. 2-3 ದಿವಸ ತಡಿಲಿಕ್ಕೆ ಸಾಧ್ಯತೆಗಳಿಲ್ಲ. ಸರಿ, ಈಗ ಸಾಮಾನ್ಯವಾಗಿ ಕಸ ಸಂಗ್ರಹವನ್ನು ವಿಲೇವಾರಿ ಯಾವ ರೀತಿ ಮಾಡ್ತೀವಿ ಸರ್? ಈಗ ಕಸ ವಿಲೇವಾರಿ ಅಂತ ಹೇಳಿದರೆ ಪ್ರತಿನಿತ್ಯ ಮನೆ ಇರ್ಬೋದು, ಮತ್ತು ಅಂಗಡಿ ಮುಗ್ಗಟ್ಟುಗಳಿರ್ಬೋದು, ಪ್ರತಿ ಮನೆಗೆ ನಮ್ಮ ಕಾರ್ಮಿಕರು ಹೋಗುವಂಥ ಸಂದರ್ಭದಲ್ಲಿ ಮನೆಯವರು ಒಂದು ಹಸಿ ಕಸ ಒಣಗಸ ಅಂತೇಳಿ ಈಗ ಸುಮಾರು 3.5 ವರ್ಷಗಳಿಂದ ಇದನ್ನು ಈ ಹಿಂದೆನೇ ಇತ್ತು. ಆದರೆ ಕ್ರಮೇಣ ಹಂತವಾಗಿ ಅದನ್ನು ಈ ಒಂದು ದಾರಿ ಮುಟ್ಲಿಕ್ಕೆ ಇಷ್ಟು ಸಮಯ ತಗೊಂಡಿದೆ. ಈಗ ಅದು 3.5 ವರ್ಷದಿಂದ ಈ ಹಸಿ ಕಸ ಮತ್ತು ಒಣ ಕಸವನ್ನು ಬೇರೆ ಬೇರೆ ಮಾಡ್ತಿದ್ದಾರೆ. ಅದರೊಟ್ಟಿಗೆ ಈ ಪ್ಲಾಸ್ಟಿಕ್ಗಳನ್ನು ಕೂಡ ಬೇರೆ ಬೇರೆ ಸಪ್ರೇಟ್ ಮಾಡುವಂಥ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ನಮ್ಮ ಕಾರ್ಮಿಕರು ಈ ಮನೆಗೆ ಬಂದು ಅಂಗಡಿ ಎಲ್ಲ ಕಸ ಬೇರೆ ಬೇರೆ ಸಪ್ರೇಟ್ ಮಾಡಿ ವಾಹನಕ್ಕೆ ಹಾಕ್ತಾರೆ ಸರ್. ವಾಹನದಲ್ಲಿ ಅವರು ಅದರಲ್ಲಿ 2 ಪಾರ್ಷನ್ ಇರ್ತದೆ, ಒಂದು ಹಸಿ ಕಸಕ್ಕೆ, ಇನ್ನೊಂದು ಒಣ ಕಸಕ್ಕೆ. ಅದರಲ್ಲಿ ಅವನು ಬೇರೆ ಬೇರೆ ಸಪ್ರೇಟ್ ಮಾಡಿ ಅವರು ಒಂದು ಲೋಡನ್ನು ಪಚ್ಚನಾಡಿಗೆ ಕೊಂಡೋಗಿ ಅದನ್ನು ಸಪ್ರೇಟ್ ಮಾಡಿ ಬರುವಂಥದ್ದು ಸರ್. ಮತ್ತೆ ಪುನಃ ಅದೇ ಬರ್ತಾರೆ. ದಿನಕ್ಕೆ ಒಂದು 2-3 ಅಥವಾ 4 ಲೋಡ್ವರೆಗೂ ಆಗ್ತದೆ ಸರ್. ದಿನಕ್ಕೆ 3-4 ಲೋಡ್. ಅಂದ್ರೆ ಈಗ ವಿಲೇವಾರಿ ಪ್ರಕ್ರಿಯೆ ಅಲ್ಲಿ ಹೇಗಿರ್ತದೆ ಸರ್? ಪಚ್ಚನಾಡಿಗೆ ಹೋದ್ಮೇಲೆ ಏನಾಗ್ತದೆ ಅನ್ನುವಂಥದ್ದು. ಪಚ್ಚನಾಡಿಯಲ್ಲಿ ಸರ್ ಅಲ್ಲಿಗ ನಾನು ಹೇಳಿದಾಗೆ ಏನು ಒಣಕಸ ಹಸಿ ಕಸ ಏನು ಮಾಡ್ತಾ ಇದೆ ಅದನ್ನು ಹಸಿ ಕಸವನ್ನು ಗೊಬ್ಬರವನ್ನಾಗಿ ಮಾಡ್ತಾ ಇದೆ. ಮತ್ತೆ ಈ ಏನು ಒಣಕಸ ಇದೆ ಅದನ್ನು ಕ್ರಷರ್ ಇದರಲ್ಲಿ ಪುಡಿ ಮಾಡಿ ಅದನ್ನು ಬೇರೆ ಬೇರೆ ನಮ್ಮ ಬೆಳಗಾಂಗಿರುವುದು ಅಥವಾ ಬೇರೆ ಬೇರೆ ರಾಜ್ಯದ ಅಲ್ಲಿ ಅದನ್ನು ರೀಸೈಕ್ಲಿಂಗ್ ಎಲ್ಲ ಮಾಡಲಿಕ್ಕೆ ಉಪಯೋಗ ಮಾಡ್ತಿದ್ದಾರೆ. ಅದನ್ನು ಅಲ್ಲಿಗೆ ಕಳಿಸುವಂತ ಕೆಲಸವನ್ನು ಮಾಡ್ತಿದ್ದಾರೆ. ಅಂದ್ರೆ ಇಲ್ಲಿಂದ ಅಂದ್ರೆ ನಮ್ದು ಒಟ್ಟು ಮಂಗಳೂರಲ್ಲಿ ದಿನಕ್ಕೆ ಒಂದು ಎಷ್ಟು ಟ್ರಕ್ ಹೋಗಬಹುದು ಅಂತ? ದಿನಕ್ಕೆ ಮಂಗಳೂರಲ್ಲಿ 150ಕ್ಕಿಂತ ಜಾಸ್ತಿ ಇದೆ ಅಲ್ವಾ ಸರ್? ಈಗ ವಿಚಾರಕ್ಕೆ ಬರುವಾಗ, ಈಗ ಈ ಒಂದು ಪ್ರೊಸೆಸ್ ಬಗ್ಗೆ ಹೇಳಿದ್ರಿ. ಈಗೊಂದು ನಿಮ್ಮದೇ ಆದಂತ ಒಂದು ಸಂಘಟನೆ ಇರಲೇಬೇಕಾಗ್ತದೆ. ಯಾಕಂದ್ರೆ ಸಂಘಟನೆ ಇಲ್ಲದಿದ್ರೆ ಯಾವುದೇ ಬೇಡಿಕೆಗಳು ಅಂದ್ರೆ ಬಾಲೆಗುಲ್ತನ ಮಾತ್ರ ಹಾಲು ಕೊಡೋದು ಅಂತ ಹೇಳ್ತಾರೆ. ಆದ ರೀತಿಯಲ್ಲಿ ಅಂದ್ರೆ ಪ್ರತಿಯೊಂದಕ್ಕೂ ಕೇಳ್ತಾ ಇರಬೇಕು ನೀವು. ಯಾಕಂದ್ರೆ ಕೇಳ್ತಾ ಇದ್ರೇನೆ ಏನಾದ್ರೂ ಸಿಗುವಂತಹದ್ದು ಎನ್ನುವಂತ ಈ ನಿಟ್ಟಿನಲ್ಲಿ ಸಫಾಯಿ ಕರ್ಮಚಾರಿ ಸಂಘಟನೆಯ ಒಂದು ಉದ್ದೇಶ ಏನು? ನಾರಾಯಣ ಶೆಟ್ರೆ, ಗೌರವ ಅಧ್ಯಕ್ಷರು ಹೇಳಿ. ಸುಮಾರು 2015ರಿಂದ ನಾವು ಈ ಸಂಘಟನೆಯನ್ನು ಮಾಡ್ತಾ ಇದ್ದೇವೆ. ನಮ್ಮ ಸಂಘಟನೆಯ ಮುಖ್ಯ ಉದ್ದೇಶ ಏನಂದರೆ ಕಾರ್ಮಿಕರನ್ನು ಒಟ್ಟು ಸೇರಿಸಿ ಅವರ ಕಲ್ಯಾಣವನ್ನು ಮಾಡೋದು, ಅವರ ಸಮಸ್ಯೆಗಳನ್ನು ಬಗೆಹರಿಸುವುದು, ಅವರ ಹಕ್ಕುಗಳಿಗೆ ಕೊರತೆ ಬಂದಾಗ ಅದನ್ನು ಸರಿಪಡಿಸಿ ಹಕ್ಕನ್ನು ತೆಗೆದುಕೊಳ್ಳುವಂಥ ಕೆಲಸವನ್ನು ನಾವು ಮಾಡ್ತಾ ಇದ್ದೇವೆ. ಹಾಗೆ ಏನಾದರೂ ಒಂದು ದುರ್ಘಟನೆ ಆದಾಗ ಅವರಿಗೆ ಕಾಲು ಏನು ಫ್ರ್ಯಾಕ್ಚರ್ ಆಯಿತು ಅಥವಾ ಏನಾದರೂ ಆಯಿತು, ಆ ಸಮಯದಲ್ಲಿ ಸರ್ಕಾರ ಅಷ್ಟು ಏನು ಕೊಡದಿದ್ದರೂ ನಾವೇ ಸ್ವಲ್ಪ ಹೊಂದಿಗೆಯನ್ನು ಮಾಡಿಕೊಂಡು ಅನೇಕ ಕಾರ್ಮಿಕರಿಗೆ ಮತ್ತು ಚಾಲಕರಿಗೆ ದುಡ್ಡನ್ನು ಕೊಟ್ಟು ಅವರು ಗುಣ ಆಗೋ ತನಕ ಅವರನ್ನು ನೋಡಿಕೊಳ್ಳುವಂಥ ಯೋಗಕ್ಷೇಮವನ್ನು ಮಾಡುವಂಥ ಕೆಲಸವನ್ನು ನಾವು ಮಾಡ್ತಾ ಇದ್ದೇವೆ. ಅದರ ಜೊತೆಗೆ ಅವರಿಗೆ ESI ಬರದಿದ್ದರೆ, ಸರಿಯಾಗಿ ಆಗದಿದ್ದರೆ, ಪ್ರೊವಿಡೆಂಟ್ ಫಂಡ್ ಸರಿಯಾಗಿ ಲೆಕ್ಕ ಆಗದೇ ಇದ್ದರೆ, ಮತ್ತು ಅವರ ಸ್ಯಾಲರಿ ಸ್ಲಿಪ್ಪು ಸಿಗ್ತಿಲ್ಲ ಅಂತ ಅವರು ಹೇಳ್ತಾ ಇರ್ತಾರೆ, ಅದನ್ನು ಕೊಡಬೇಕಂತ ನಾವು ಆಗ್ರಹವನ್ನು ಮಾಡ್ತಾ ಇರ್ತೀವಿ. ಹೀಗೆ ಸುಮಾರು 2015ರಿಂದ ಸತತವಾಗಿ ನಾವು 100 ಪತ್ರಗಳನ್ನು ಕಾರ್ಪೊರೇಷನಿಗೂ ಕಾಂಟ್ರಾಕ್ಟ್ದಾರರಿಗೂ ಕೊಟ್ಟು ಅವರಿಂದ ನಮ್ಮ ನಿರೀಕ್ಷೆಯನ್ನು ನಾವು ಮಾಡ್ತಾ ಇದ್ದೇವೆ, ಅವರಿಗೆ ಪರಿಹಾರವನ್ನು. ಆದರೆ ನಾವು ಅನಿಸಿದಷ್ಟು ಸುಲಭವಾಗಿ ಆ ಪರಿಹಾರ ನಮಗೆ ಸಿಗ್ತಾ ಇಲ್ಲ. ತುಂಬ ದುಃಖದ ವಿಷಯ. ಯಾಕೆಂದರೆ ಕೊರೋನಾ ಸಮಯದಲ್ಲಿ ನಮ್ಮ ಈ ಕಾರ್ಮಿಕರೇ ಅವರ ವಿತ್ತ ಜೀವಗಳನ್ನು ಬದಿಗೊತ್ತಿ ಅವರ ಕುಟುಂಬದ ಯೋಗಕ್ಷೇಮವನ್ನು, ಆರೋಗ್ಯವನ್ನು, ಪ್ರಾಣವನ್ನು ಒತ್ತೆ ಇಟ್ಟು ದಿವಸದ 18 ಗಂಟೆಗಳ ತನಕ ಕೆಲಸ ಮಾಡಿದ್ದಾರೆ. ಆಮೇಲೆ ವರ್ಷದ 365 ದಿವಸ ಕೊರೋನಾ ಇರಲಿ ಏನೇ ಇರಲಿ ಅವರು ಕೆಲಸವನ್ನು ಮಾಡ್ಕೊಂಡು ಬಂದಿದ್ದಾರೆ. ಆದರೂ ಅವರನ್ನು ಗುರುತಿಸಿ ಸರ್ಕಾರ ಅವರನ್ನು ಗೌರವಿಸುವಂಥ, ಅವರಿಗೆ ಸೌಲಭ್ಯವನ್ನು ಕೊಡುವಂಥ ಕೆಲಸವನ್ನು ನಿರೀಕ್ಷಿತ ಮಟ್ಟದಲ್ಲಿ ಕೊಟ್ಟಿಲ್ಲ.
ಬರೀ ಸ್ವಲ್ಪ ಸಂಬಳವನ್ನು ಕೊಟ್ಟು ಆ ಸಂಬಳವನ್ನು ಸಹ ಅದು ತುಂಬ ಲೇಟಾಗಿ ಕೊಡುವಂಥ ಕೆಲಸವನ್ನು ತಾವಾಗಿ ಮಾಡಿದೆ. ಹೇಳಿದಾಗೆ ಹಬ್ಬದ ದಿವಸದಲ್ಲಿ ಅವರಿಗೆ ಏನು ದುಡ್ಡೇ ಇಲ್ಲದಿದ್ದರೆ ಹಬ್ಬವನ್ನು ಆಚರಿಸಿದ ಹೇಗೆ? ಮತ್ತು ತುಂಬ ಕಾರ್ಮಿಕರು ಹೊರಗಡೆಯಿಂದ ಬಂದವರು ಪಾಪ, ಹಾವೇರಿ, ಗುಲ್ಬರ್ಗ, ಬೀದರ್ ಈ ಥರದಿಂದ ಬಂದು ಇಲ್ಲಿ ಬಾಡಿಗೆಯಲ್ಲಿದ್ದಾರೆ. ಬಾಡಿಗೆ ಮಾಲಕರು ಅವರನ್ನು ಹಿಂಸಿಸ್ತಾರೆ, ನೀವು ಬಾಡಿಗೆ ಕೊಟ್ಟಿಲ್ಲ ಅಂತ. ಇವರಿಗೆ ಹೋದ ತಿಂಗಳ ಸಂಬಳ ಈ ತಿಂಗಳು 17, 18, 19, 20 ಆಗುತ್ತಿದೆ, ಕೆಲವೊಮ್ಮೆ 29 ಆಗಿದೆ. ಈ ಥರದಲ್ಲಿ ಅವರಿಗೆ ಬಹಳಷ್ಟು ದುಃಖವನ್ನು ಕೊಟ್ಟಿದ್ದಾರೆ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ. ಅಲ್ಲ, ಈಗ ಸಂಘಟನೆ ಅನ್ನೋದು ಎಷ್ಟು ವರ್ಷಗಳಿಂದ ಇದೆ ಸರ್ ಇಲ್ಲಿ? ಈಗ ನಾವು 2015ರಿಂದ ಸಂಘಟನೆ ಇದೆ. ಅದು 2018ರಲ್ಲಿ ನಾವು ರಿಜಿಸ್ಟರ್ಡ್ ಆಗಿದ್ದೇವೆ. ಮಂಗಳೂರು ಸಫಾಯಿ ಕರ್ಮಚಾರಿ ಸಂಘ ಅಂತ ನಾವು ರಿಜಿಸ್ಟರ್ಡ್ ಮಾಡಿಕೊಂಡಿದ್ದೇವೆ. ಮತ್ತು ಸಾಕಷ್ಟು ನಾವು ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ. ಪ್ರತಿದಿನ ಕಾರ್ಪೊರೇಷನ್ಗೆ ಹೋಗಿ ಕಮಿಷನರ್ ಭೇಟಿ ಆಗ್ತಾ ಇದ್ದೇವೆ, ಯಾರನ್ನಾದರೂ ಕೆಲಸದಿಂದ ತೆಗೆದಿದ್ದರೆ, ಅಥವಾ ಕೆಲವೊಂದು ಸಲ ಏನಂದರೆ ಹೆಲ್ತ್ ಇನ್ಸ್ಪೆಕ್ಟರ್ಗಳು ಇರಲಿ ಅಥವಾ ಸೂಪರ್ವೈಸರ್ ಇರಲಿ, ಪಾಪ ಅವನು 2 ದಿವಸ ಇದು ರಜಾ ಮಾಡಿದೆ ಅಂದ್ಕೊಳ್ಳಿದೆ, ಅವನು ಅಸೌಖ್ಯದಲ್ಲಿ ರಜಾ ಮಾಡೋದು, ಅವನು ಸೀದಾ ಏನು ಪ್ರಾಥಮಿಕ ಎನ್ಕ್ವೈರಿಯನ್ನು ಮಾಡದೇನೆ ಅವನ ಕೆಲಸ ನೀವು ಬೇಡ ಅಂತೇಳಿ ಓವರಲ್ ಆಗಿ ಹೇಳಿ ಕಳಿಸ್ತಾ ಇದ್ದಾರೆ. ಅಂತ ಸಮಸ್ಯೆ ಬಹಳಷ್ಟು ಬರ್ತಾ ಇದೆ. ನಾವು ಹೋಗಿ ಮತ್ತೆ ಅಧಿಕಾರಿಗಳನ್ನು ಕಂಡು ಅವರಿಗೆ ಸಮಜಾಯಿಸಿ ಮತ್ತೆ ಕೆಲವರನ್ನು ತೆಗೆದುತ್ತಾರೆ, ಕೆಲವರನ್ನು ತೆಗೆದುಕೊಳ್ಳೋದೇ ಇಲ್ಲ. ಈ ಥರ ಎಲ್ಲ ತುಂಬ ಸಮಸ್ಯೆಗಳು ಅವರು ಎದುರಿಸಬೇಕಾಗುತ್ತೆ. ಅದನ್ನು ನಾವೆಲ್ಲ ಮಾಡ್ತಾ ಇದ್ದೇವೆ. ಈಗ ಸಂಘದ ವಿಚಾರ ಬಿಟ್ಟು ಸಂಘದ ಸದಸ್ಯರನ್ನ ಬಿಟ್ಟು ಬಿಡುವ, ಒಟ್ಟಾಗಿ ಅಂದ್ರೆ ಎಷ್ಟು ಕಾರ್ಮಿಕರು ಇರಬಹುದು ಅಣ್ಣಪ್ಪ ಅವರೇ ನಮ್ಮ ಮಂಗಳೂರು ವಲಯ? ಮಂಗಳೂರಲ್ಲಿ ಸರ್ 1500 ಕಾರ್ಮಿಕರು ಇದ್ದಾರೆ ಸರ್. ಅಂದ್ರೆ ಹೇಳಿದ್ರೆ ಸ್ವಚ್ಛತಾ ಕಾರ್ಯವನ್ನು ಕೆಲಸ ಮಾಡುವಂತ ಕಾರ್ಮಿಕರು, ಉದಾಹರಣೆಗೆ ಪೌರ ಕಾರ್ಮಿಕರು ಇರ್ಬೋದು, ಮತ್ತೆ ನಮ್ಮ ಯುಜಿಡಿ ಕಾರ್ಮಿಕರು ಇರ್ಬೋದು, ಅದೇ ರೀತಿ ನಮ್ಮ ಚಾಲಕರು ಇರ್ಬೋದು, ಹೊರಗುತ್ತಿಗೆ ಪೌರ ಕಾರ್ಮಿಕರಿದ್ದಾರೆ ಸರ್. ಎಲ್ಲರನ್ನು ಸೇರಿಸಿ 1500 ಕಾರ್ಮಿಕರು. ಅಷ್ಟು ಮಂದಿ ನಮ್ಮ ಸ್ವಚ್ಛತೆಗಾಗಿ ತಮ್ಮನ್ನು ತೊಡಗಿಸಿಕೊಂಡಿದ್ದಾರೆ. ಅಷ್ಟು ಮಂದಿ, ಗ್ರೇಟ್, ರಿಯಲಿ ಬಹಳ ಗ್ರೇಟ್. ಮತ್ತೆ ಯುಜಿಡಿ ಅದೊಂದು ಇದಿದಲ್ಲ, ಯುಜಿಡಿ ತುಂಬಾ ಕಷ್ಟಕರವಾದ ಕೆಲಸ ಸರ್. ಅದು ಏನಂತ ಹೇಳಿದ್ರೆ ಒಳಚರಂಡಿಯಲ್ಲಿ ಕೆಲಸ ಮಾಡೋದು ಅಷ್ಟು ಸುಲಭದ ಕೆಲಸವಲ್ಲ. ಯಾಕೆಂತ ಹೇಳಿದ್ರೆ ಈ ಹಿಂದಿನ ನಮ್ಮ ಮಂಗಳೂರು ಮಹಾನಗರ ಪಾಲಿಕೆ ಬಹಳಷ್ಟು ಹಿಂದಿನ ನಮ್ಮ ಕಾರ್ಮಿಕರು ಕೂಡ ಇದ್ದಾರೆ. ಹಿಂದಿನ ಪದ್ಧತಿಯಲ್ಲಿ ಕೂಡ ಕೆಲಸ ಮಾಡ್ತಾ ಇದ್ರು. ತುಂಬಾ ಬಹಳಷ್ಟು ಮಲ ಬರುವಂಥದ್ದು, ಬೇರೆ ಬೇರೆ ಪದ್ಧತಿಗಳಿದ್ದು. ಕಾಲಕ್ರಮೇಣ ಏನು ಬೇರೆ ಬೇರೆ ಆವಿಷ್ಕಾರಗಳು, ಹೊಸ ಮಿಷನ್ಗಳೆಲ್ಲ ಬಂದಂಥ ಸಂದರ್ಭದಲ್ಲಿ ಈಗ 1995ರಿಂದ ನಮ್ಮ ಕಾರ್ಮಿಕರು ಇಲ್ಲಿದ್ದಾರೆ. ಅದಕ್ಕಿಂತ ಮೊದಲೇ ಮಾಡ್ತಿದ್ರು, ಅವರ ಪರಿಚಯ ನಮಗೆ ಅಷ್ಟು ಇಲ್ಲ. ಈಗ 1995ರಿಂದ ಕೆಲಸ ಮಾಡ್ತಿರುವಂತವ್ರು ನಮಗೆಲ್ಲ ಪರಿಚಯ ಇದ್ದಾರೆ. ಸುಮಾರು 260 ಜನ ಯುಜಿಡಿ ಕಾರ್ಮಿಕರಿದ್ದಾರೆ ಸರ್. ಅಷ್ಟು ಮಂದಿ ಇದ್ದಾರೆ? ಹೌದು. ಅದರಲ್ಲಿ ಬೇರೆ ಬೇರೆ ಇದೆ, ಅದರಲ್ಲಿ ಕೂಡ ಬೇರೆ ಬೇರೆ ಡಿವಿಷನ್ಗಳೆಲ್ಲ ಇದೆ. ಓಕೆ, ಅದು ಅವರು ಕೂಡ ತುಂಬ ಕಷ್ಟವಾದ ಕೆಲಸ ಮಾಡ್ತಿದ್ದಾರೆ. ಅವ್ರಿಗೆ ಕೂಡ ಕೇವಲ 3000 ರೂಪಾಯಿಯಿಂದ 1000 ರೂಪಾಯಿ, 2000 ರೂಪಾಯಿ ಹಂತ ಹಂತವಾಗಿ ಈಗ ಸಾಧಾರಣ 18,000ದಿಂದ 22,000 ಅಷ್ಟೇ ಸರ್. ಅಷ್ಟೇ. ಇಷ್ಟು ಕಷ್ಟದಲ್ಲಿ ಕೆಲಸ ಮಾಡ್ತಾರೆ, ಆದರೂ ಬಹಳ ಕಡಿಮೆ ಸಂಬಳ ಅಂತ ಅನಿಸ್ತದೆ. ಈಗ ನಾವು ಮಾತಾಡ್ತಾ ಹೋದಾಗ ಈಗ ನೇರವಾಗಿ ನಾನು ಬರ್ತೇನೆ. ಈಗ ನೀವು ಎದುರಿಸುವಂಥ ಸಮಸ್ಯೆಗಳು, ಈಗ ನಮಗೆ ಗೊತ್ತಾಯಿತು ವಿಚಾರಗಳು ಏನು ಅಂತ. ಜನರಿಗೆ ಸಾಮಾನ್ಯವಾಗಿ ಕೊರೋನಾ ಸಂದರ್ಭದಲ್ಲಿ ಸರ್ ಬಹಳ ಚಂದ ಹೇಳಿದರು ನಾರಾಯಣ ಶೆಟ್ಟಿ ಅವರು. ಅದನ್ನು ನಾವೆಲ್ಲ ಮನೆಯೊಳಗೆ ಕೂತ್ಕೊಂಡಿದ್ದೆವು, ಇವರು ಹೊರಗಡೆ ಇದ್ದರು. ಒಂದು ರೀತಿ ಅವರನ್ನು ನಾವು ಸೇನಾನಿಗಳು ಅಂತ, ಒಂದು ರೀತಿ ಹೌದು, ಕೋವಿಡ್ ಸೇನಾನಿಗಳು ಅಂತ ಹೇಳ್ತಾರೆ ಅಲ್ಲ, ಕೋವಿಡ್ ವಾರಿಯರ್ ಅಂತ ವರ್ಡ್ ಯೂಸ್ ಮಾಡ್ತಾ ಇದ್ರು, ಕೋವಿಡ್ನ ವಾರಿಯರ್ಸ್ ಅಂತ ಹೇಳುವಂಥದ್ದು ಅಂತ ಒಂದು ಇದರಲ್ಲಿದ್ದರು. ಈಗ ನೀವು ಎದುರಿಸುವಂತಹ ಸಮಸ್ಯೆಗಳು ಯಾವುದು ಸರ್ ಅಂತ ಒಂದು ತಿಳಿಸಬೇಕು. ಯಾವುದೆಲ್ಲ ಸಮಸ್ಯೆಗಳು ಮಾಧ್ಯಮದ ಮೂಲಕ ಹೇಳಿ. ಕಾರ್ಮಿಕರಿಗೆ ಮುಖ್ಯವಾಗಿ ಬೇಕಾದುದೇನೆಂದರೆ ಜೀವನ ಮಾಡಲಿಕ್ಕೆ ಮೊದಲು ಸಂಬಳ. ಸರಿ. ಆ ಸಂಬಳವೇ ಹೋದ ತಿಂಗಳ ಸಂಬಳ ಕಾನೂನು ಪ್ರಕಾರ 5ನೇ ತಾರೀಕಿಗೆ ಹಾಕಬೇಕು ಅವರ ಬ್ಯಾಂಕಿಗೆ. ಆದರೆ ಇಲ್ಲಿ ಏನಾಗಿದೆ ಅಂದರೆ ಸತತವಾಗಿ 2018ರಿಂದ ಇಲ್ಲಿಯವರೆಗೇನು ಸುಮಾರು ನೆಕ್ಸ್ಟ್ ತಿಂಗಳಲ್ಲಿ 15 ತಾರೀಕು, 16 ತಾರೀಕು, 18, ಈಗ ಈ ತಿಂಗಳದು ನೆನ್ನೆ ಬಿತ್ತು. ಇವತ್ತು ತಾರೀಕು 20. ಎಲ್ರಿಗೂ ಬಂತ ಇವತ್ತು? ಎಲ್ಲರಿಗೂ ಸಾಧಾರಣ ಬಂದಿದೆ. ಕಾರ್ಮಿಕರಿಗೆ ಕೆಲವರು ಬರಲಿಲ್ಲ, ಹೊರಗುತ್ತಿ ಕಾರ್ಮಿಕರಿಗೆ ಕಳೆದ ತಿಂಗಳಿದು ಬಂದಿರೋದಲ್ವಾ? ಹೌದು, ಬೇಗ ಬಂತ ಅಂತ ತಿಳ್ಕೊಂಡ್ರ? ಕಳೆದ ತಿಂಗಳಿದು ಬಂದ, ಜುಲೈ ತಿಂಗಳದ್ದು. ನಾನು ಆವಾಗಲೇ ಹೇಳಿದಾಗೆ ಪಾಪ ಅವರು ಹೊರಗಡೆಯಿಂದ ಬಂದವರು ಬಹಳಷ್ಟು ಮಂದಿ ಇಲ್ಲಿ ಕಾರ್ಮಿಕರು ಮತ್ತು ಚಾಲಕರಿದ್ದಾರೆ. ಅವರೆಲ್ಲರಿಗೂ ಬಾಡಿಗೆ ಮನೆಯಲ್ಲಿ ಇರುವುದು, ಸಂಬಳ ಜುಜುಬಿ.
ಇಂಥ ಸಂದರ್ಭದಲ್ಲಿ ಸಂಬಳ ಲೇಟಾಗಿ ಬಂದಾಗ ಅವರ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಹೇಗೆ ಖರ್ಚು ಮಾಡೋದು, ಮನೆ ಖರ್ಚು ಹೇಗೆ ನಿಭಾಯಿಸುವುದು, ಬಾಡಿಗೆಯನ್ನು ಹೇಗೆ ಕೊಡೋದು, ವಿದ್ಯುತ್ತನ್ನು ಹೇಗೆ ತುಂಬುವುದು, ಖಂಡಿತ ಇದೆಲ್ಲ ಅನೇಕ ಸಮಸ್ಯೆಗಳು ಅವರಿಗೆ ಉದ್ಭವ ಆಗ್ತಾ ಇದೆ. ಪ್ರತಿ ತಿಂಗಳು ಇದನ್ನು ಎದುರಿಸ್ತಾ ಇದ್ದಾರೆ. ಈ ಸಮಸ್ಯೆಗಳ ಬಗ್ಗೆ ನಮ್ಮ ಯೂನಿಯನ್ 100 ಪತ್ರವನ್ನು ಕಮಿಷನರಿಗೆ, ಕಾಂಟ್ರಾಕ್ಟ್ದಾರಿಗೆ ಕೊಟ್ಟರು ಅವರು ಒಂದೇ ಶಬ್ದವನ್ನು ಮಾತಾಡಲಿಲ್ಲ, ಒಂದೇ ಒಂದು ಉತ್ತರವನ್ನು ಕೊಟ್ಟಿಲ್ಲ ಅವರು. ಓಹೋ ಹೌದು, ಬಹಳಷ್ಟು ಮನವಿಗಳನ್ನು ನೀವು ಕೊಟ್ಟಿದ್ದೀರಿ ಅನ್ನೋ ಬಹಳಷ್ಟು ಮನವಿಯನ್ನು ಕೊಟ್ಟಿದ್ದೀವಿ. ಹೌದು. ಇಲ್ಲಿ ಬಹಳಷ್ಟು ಸಮಸ್ಯೆಗಳ ಬಗ್ಗೆ ನೀವು ಇಲ್ಲಿ 19 ವಿಚಾರಗಳನ್ನ ಮೆನ್ಷನ್ ಮಾಡಿದ್ದೀರಿ. ಬಹಳಷ್ಟು ವಿಚಾರಗಳನ್ನ ನೋಡಿದ್ದಾನೆ, ಬಹಳಷ್ಟು ಸಮಸ್ಯೆಗಳಿದೆ. ಏನ್ ಹೇಳ್ತೀರಿ ಅಣ್ಣಪ್ಪ ಅವರೇ? ಸರ್, ಇದು ಮಂಗಳೂರು ಮಹಾನಗರ ಪಾಲಿಕೆಯಲ್ಲಿ 2015ರಿಂದ ಏನು ಕಾರ್ಮಿಕರಲ್ಲಿ ಹೋರಾಟ ಮಾಡ್ತಿದ್ದಾರೆ, ಕಾರ್ಮಿಕರು ಏನು ಕೆಲಸ ಮಾಡ್ತಿದ್ದಾರೆ, ಬಹಳಷ್ಟು ನಮ್ಮ ಆಂಟನಿ ವೇಸ್ಟ್ ಇದ್ದಂಥ ಸಂದರ್ಭದಲ್ಲಿ ಕಾರ್ಮಿಕರನ್ನು ಬೆಳಿಗ್ಗೆ 6 ಗಂಟೆಯಿಂದ ರಾತ್ರಿ 9 ಗಂಟೆವರೆಗೆ ದುಡಿಸ್ತಾ ಇದ್ರು ಸರ್. ಇದು ನಮಗೆ ಫೋನ್ ಮಾಡ್ತಾ ಇದ್ರು ನಮಗೆ, ಸರ್ ಹೀಗೆ ನಮ್ಮನ್ನು ಈ ರೀತಿ ದುಡಿಸ್ತಿದ್ದಾರೆ, ನಮಗೆ ಹೊಟ್ಟೆಗೆ ಇಲ್ಲದೆ ನಾವು ಈ ರೀತಿ ಬಹಳಷ್ಟು ಕಷ್ಟಪಟ್ಟು ದುಡಿತಾ ಇದ್ದೇವೆ, ಆದ್ರೂ ನಮಗೆ ತುಂಬಾ ಬೈಗುಳ ಇದೆ. ಬಹಳಷ್ಟು ಈ ಸೂಪರ್ವೈಸರ್ನವರು ಹೆಲ್ತ್ ಇನ್ಸ್ಪೆಕ್ಟರ್ ಮತ್ತೆ ಹೆಲ್ತ್ ಇನ್ಸ್ಪೆಕ್ಟರ್ ಅಷ್ಟು ದೊಡ್ಡದಾಗಿ ಹೋಗುದಿಲ್ಲ, ಆದ್ರೆ ಈ ಸೂಪರ್ವೈಸರ್ನವರು ನಮ್ಮ ಕಾರ್ಮಿಕರನ್ನು ಬಹಳಷ್ಟು ಗುಲಾಮ ರೀತಿಯಲ್ಲಿ ಮಾಡಿದ್ದಾರೆ, ತುಂಬಾ ಕೆಟ್ಟದಾಗಿ ನಡ್ಕೊಂಡಿದ್ದಾರೆ. ಮತ್ತೆ ನಾವು ನಮ್ಮ ಹೋರಾಟಗಳನ್ನು ಸ್ವಲ್ಪ ದೊಡ್ಡ ಮಟ್ಟದಲ್ಲಿ ಹೋರಾಟ ಮಾಡಿಕೊಂಡು ಬಂದು ಈಗ ಸ್ವಲ್ಪ ಸುಧಾರಣೆ ಆಗಿದೆ ಸರ್. ಸ್ವಲ್ಪ ಸುಧಾರಣೆ ಆಗಿದೆ. ಇನ್ನು ನಮ್ಮ ನಾರಾಯಣ್ ಶೆಟ್ಟಿ ಹೇಳಿದ ಹಾಗೆ ಹಲವಾರು ನಾವು ಪ್ರತಿ ಸಾರಿ ಒಂದು ಪೇಮೆಂಟ್ ಆಗ್ಬೇಕು ಅಂತ ಹೇಳಿದ್ರೆ ಪ್ರತಿ ಸಾರಿ ಹೋರಾಟ ಮಾಡಿ ಪೇಮೆಂಟ್ ತಗೊಳ್ತಾ ಇದ್ದದ್ದು. ಅವರಾಗೆ ನಮ್ಗೆ ಪೇಮೆಂಟ್ ಕೊಡ್ತಾ ಇರಲಿಲ್ಲ. 27-29 ತಾರೀಕುವರೆಗೂ ನಾವು ಹೋರಾಟ ಮಾಡಿಯೇ, ಒಂದು ದಿನ ಹೋರಾಟ ಮಾಡಿಯೇ ನಾವು ಪೇಮೆಂಟ್ ತಗೊಳ್ತಾ ಇದ್ದದ್ದು. ಈಗ ಬದಲಾವಣೆ ಏನಾದ್ರೂ ಆಯ್ತು? ಈಗ ಸ್ವಲ್ಪ ಬದಲಾವಣೆ ಆಗಿದೆ. ಈಗ ಸ್ವಲ್ಪ ಬದಲಾವಣೆ ಆಗಿದೆ. ಆದ್ರೂ ಕೂಡ ನಮ್ಗೆ ಇವತ್ತೊಂದು ಇಂತಹ ದಿನಗಳಲ್ಲಿ ಇವತ್ತು ಒಂದು ಮುಂದುವರಿದಂತ ಈ ಒಂದು ಕಾರ್ಪೊರೇಷನ್ ಬಹಳಷ್ಟು ಒಂದು ಸಿಟಿ ಆಗ್ಲಿ ನೀವು ಉಲ್ಲೇಖ ಮಾಡಿದ್ರಿ, ಮಂಗಳೂರು ಮಹಾನಗರ ಪಾಲಿಕೆ ಎಲ್ಲರಿಗೂ ಮಾದರಿ. ನಮ್ಮ ದಕ್ಷಿಣ ಕನ್ನಡದಲ್ಲಿ ಎಲ್ಲ ಮಾದರಿಯಾಗಿದೆ. ಇಷ್ಟೊಂದು ಸ್ವಚ್ಛತೆಯನ್ನು ಕಾಪಾಡುವಂತ ನಮ್ಮ ಕಾರ್ಮಿಕರಿಗೆ ಇವತ್ತು ತಾರೀಕು 20 ಈ 20 ತಾರೀಕಿಗೆ ಒಂದು ಪೇಮೆಂಟ್ ಕೊಡ್ತಾರೆ ಅಂತ ಹೇಳಿದ್ರೆ ಅವರ ಸಮಸ್ಯೆಗಳು ಬಹಳಷ್ಟು ಇದೆ ಸರ್. ಈಗ ಒಂದು ಮನೆ ಬಾಡಿಗೆ ಎಲ್ಲ ಪ್ರತಿಯೊಬ್ಬರು ಮನೆ ಬಾಡಿಗೆ ಮಾಡಿಯೇ ಇರುವಂತದ್ದು. ಹಾಗಾಗಿ ಒಂದು ಮನೆ ಬಾಡಿಗೆಗೆ 5,000 ರೂಪಾಯಿ ಹಣವನ್ನು ಕೊಟ್ರೆ ಅವರಿಗೆ ಸಿಗುವಂತ 16-17 ಸಾವಿರದಲ್ಲಿ ಉಳಿಕೆ ಮಕ್ಕಳ ಎಜುಕೇಶನ್ ಇರ್ಬೋದು, ಮನೆಯ ಖರ್ಚು ವೆಚ್ಚಗಳಿರ್ಬೋದು, ಇದೆಲ್ಲವನ್ನು ನಿಭಾಯಿಸಬೇಕು. ಬಹಳ ಕಷ್ಟಕರವಾದ ಜೀವನವನ್ನು ಮಾಡ್ತಾ ಇದ್ದಾರೆ. ಇದು ನಾವು ಹಲವಾರು ಹೋರಾಟಗಳನ್ನು ಮಾಡಿಕೊಂಡು ಬಂದಿದೆ. ಇಲ್ಲಿ ಅಲ್ಲದೆ ಬೆಂಗಳೂರಲ್ಲಿ ಫ್ರೀಡಂ ಪಾರ್ಕ್ ಅಲ್ಲಿ ಕೂಡ ದೊಡ್ಡ ಮಟ್ಟದ ಹೋರಾಟಗಳನ್ನು ಕೂಡ ಮಾಡಿದ್ದೇವೆ ನಮ್ಮ ಕಾರ್ಮಿಕರಿಗೋಸ್ಕರ. ಹಾಗೆ ಮುಂದುವರಿದ ಒಂದು ಬಿಟ್ಟು ಸಂಬಳ ಒಂದು ಬೇಕು, ಬಹಳ ಮುಖ್ಯ. ಅದು ಹೊರತುಪಡಿಸಿ ಪ್ರಾವಿಡೆಂಟ್ ಫಂಡ್ ಇರಬೇಕು, ESI ಇರಬೇಕು. ಅದೇನು ಸರ್, ಈಗ ಪ್ರಾವಿಡೆಂಟ್ ಫಂಡ್ ಆಗಿರ್ಬೋದು, ESI ಆಗಿರ್ಬೋದು, ಒಂದು ESI ಬಗ್ಗೆ ನಮಗೆ ತುಂಬಾ ಬೇಸರ ಇದೆ. ಯಾಕೆಂತ ಹೇಳಿದ್ರೆ ಒಬ್ಬ ಕಾರ್ಮಿಕನಿಗೆ ಏನಾದ್ರೂ ಸಮಸ್ಯೆ ಆದಾಗ ESI ಕಾರ್ಡ್ ಇಲ್ಲ ಸರ್. ESI ಕಾರ್ಡ್ ಇಲ್ಲ. ಈ ESI ಕಾರ್ಡ್ ಇಲ್ಲದೆ ಹಾಸ್ಪಿಟಲ್ ನಲ್ಲಿ ಯಾರು ಕೂಡ ಅಲ್ಲಿ ಹೋದ ಕೂಡಲೇ ಅಡ್ಮಿಟ್ ಮಾಡಿದ ಕೂಡಲೇ ಕಾರ್ಡ್ ಕೊಡ್ಬೇಕಾಗ್ತದೆ. ಆ ಕಾರ್ಡು ಇಲ್ಲದಿದ್ರೆ ಇವರು ಹಣ ಕೊಟ್ಟು ಎಲ್ಲ ಬಡ್ಡಿ ಸಾಲ ಮಾಡಿ ಊರಲ್ಲಿ ಏನೇನೋ ಸಾಲ ಮಾಡಿ ಅವ್ರ ಜಮೀನು ಮಾರಿ ಇಲ್ಲಿ ಬಂದು ಟ್ರೀಟ್ಮೆಂಟ್ ಅನ್ನು ತಗೊಳ್ಳುವಂಥದ್ದು. ಈಗ ಬಹಳಷ್ಟು ಆಗಿದೆ ಸರ್, ಬಹಳಷ್ಟು ಆಗಿದೆ ಅಂತ ಹೇಳಿದ್ರೆ ಚಲಿಸುವ ವಾಹನದಿಂದ ಬಿದ್ದು ಗಾಯಗೊಂಡಿದ್ದಾರೆ, ಮುರಿತಕ್ಕೊಳಗಾಗಿದ್ದಾರೆ, ಕಾಲು ಮುರಿತಕ್ಕೊಳಗಾಗಿದ್ದಾರೆ. ತುಂಬಾ ಹಲವಾರು ಸಮಸ್ಯೆಗಳನ್ನು ಕಾರ್ಮಿಕರು ಎದುರಿಸಿಕೊಂಡು ಬಂದಿದ್ದಾರೆ ಸರ್. ಇವತ್ತಿನ ದಿನಗಳಲ್ಲಿ ನಾವು ಹೇಳುವಂಥದ್ದು ನೋಡಿ, ಈ ಒಂದು ಇವತ್ತಿನ ದಿನಗಳಲ್ಲಿ ಕಾರ್ಮಿಕರನ್ನು ಈ ರೀತಿ ದುಡಿಸಿಕೊಂಡು ಬರುವಂತಹ ಸೌಲಭ್ಯಗಳನ್ನು ಕೂಡ ಕೊಡ್ಲಿಕ್ಕೆ ಆಗುದಿಲ್ಲ ಅಂತ ಹೇಳಿದ್ರೆ ಬಹಳಷ್ಟು ನಮಗೆ ಕಾರ್ಪೊರೇಷನ್ ಇಂದ ಬಹಳಷ್ಟು ಅನ್ಯಾಯ ಆಗಿದೆ. ಅದನ್ನು ಮುಂದಿನ ದಿನಗಳಲ್ಲಿ ಈಗ ನಮಗೆ ಹೊಸ ಒಂದು ಕಮಿಷನರ್ ಬಂದಿದ್ದಾರೆ, ಮೊನ್ನೆ ಕರೆದೆಲ್ಲ ಮೀಟಿಂಗ್ ಎಲ್ಲ ಮಾಡಿದ್ದಾರೆ. ನಾನು ಖಂಡಿತ ಮುಂದಿನ ದಿನಗಳಲ್ಲಿ ನಿರೀಕ್ಷೆಯನ್ನು ಇಟ್ಕೊಳ್ಬಹುದು.